ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ಎಸ್, ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆಯೇ ಇವತ್ತು ನಮ್ಮ ಜೊತೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ, ಸುಜಾತಾ ಹೆಗ್ಡೆ ಅವರಿದ್ದಾರೆ. ಅವ್ರು ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ, ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್. ಹಾಯ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲಿಂದ ಬರ್ತಿದ್ದೀರಿ ನೀವು? ನಾನು ಕಾರ್ ಸ್ಟ್ರೀಟ್ ಮ್ಯಾಂಗ್ಳೂರಿಂದಲ್ಲ? ಓಕೆ, ಅಲ್ಲಿಂದ ನಮ್ಮ ರುಚಿ ಅಡುಗೆ ಮನೆಗೆ ಡೈರೆಕ್ಟ್ ಬಂದಿದ್ದೀರಾ? ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಇವತ್ತು? ಇವತ್ತು ಒಂದು ಸ್ವೀಟ್, ಅದು ಕಿಚಡಿ, ಗೋಧಿ ಇದ್ರದ್ದು ಕಿಚಡಿ ಅಂತ ಮಾಡ್ತೇವೆ. ಸ್ವೀಟ್ ಅದು GSB ಅವ್ರದ್ದು ಸ್ಪೆಷಲ್. ಅಂದ್ರೆ ನಿಮ್ದು GSB ಕೊಂಕಣಿ ಸ್ಪೆಷಲ್. ಓಕೆ, ಕೊಂಕಣಿ ಸ್ಪೆಷಲ್ ಅಂತ ಹೇಳ್ಬೋದು. ಆಮೇಲೆ ಮತ್ತೊಂದು ಪತ್ರೊಡೆ ಎಲೆ ಸಿಗುತ್ತೆ, ಗೊತ್ತುಂಟು ನಿಮಗೆ? ಅದೊಂದು ಬೇರೆ ನಮ್ಮನೆ ಪತ್ರೊಡೆ ಎಲೆ, ಅದು ಅದರಲ್ಲಿ ಚಿಟ್ಟೆ ಬರ್ತದೆ. ಚಿಟ್ಟೆ ಎಲೆ ಅಂತ ಚಿಟ್ಟೆ ಎಲೆ ಹೇಳ್ತೇವೆ. ಅದ್ರದ್ದೊಂದು ಪೋಡಿ ಮಾಡ್ತಾ ಇದ್ವಿ. ಓಕೆ, ಚಿಟ್ಟೆ ಎಲೆ ಪೋಡಿ ಮತ್ತು ಏನು GSB ಸ್ಪೆಷಲ್ ಕಿಚಡಿ ಅಲ್ಲ, ಎರಡು ಮಾಡಿ ಅಡುಗೆ ಹೋಗುವ. ಓಕೆ ಮ್ಯಾಮ್. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತು. ಅಡುಗೆ ಮನೆ ಬಂದ ನಂತರ ಎಂತ ಮಾಡಬೇಕು? ಅಡುಗೆ ಮಾಡಬೇಕು. ಓಕೆ, ನೀವು ಕೂಡ ಅಡುಗೆ ಮನೆಗೆ ಹೋದ್ರೆ ಅಡುಗೆ ಮಾಡೋದಲ್ಲ ಮನೆಯಲ್ಲಿ? ಓಕೆ, ಜಗಳ ಏನು ಮಾಡ್ಲಿಕ್ಕಿಲ್ಲ ಅಡುಗೆ ಮನೆ? ಓಕೆ, ಫಸ್ಟ್ ಎಂತ ಮಾಡುವ ಈಗ? ಫಸ್ಟ್ ಒಂದು ಕಡಾಯಿ ಬೇಕು. ಕಡಾಯಿ ಇಟ್ಟಿರುವಾಗ ರೆಡಿ ಉಂಟು. ಅಂದ್ರೆ ಕಿಚಡಿ ಫಸ್ಟ್ ಮಾಡ್ತೀರಾ? ಕಿಚಡಿ ಫಸ್ಟ್ ಮಾಡ್ತೇನೆ. ಒಳ್ಳೆ ಅಲ್ಲ? ಓಕೆ, ನಿಜವಾಗಿ ಏನಂದ್ರೆ ಇದು ಉಂಟಲ್ಲ ಕಡಲೆಬೇಳೆ, ಇದನ್ನು ಮೊದಲು ಕಡಾಯಿಯಲ್ಲಿ ಹಾಕಿ ಹುರಿದುಕೊಳ್ಬೇಕು. ಹುರಿದುಕೊಂಡು ಆಮೇಲೆ ಇದು ಮತ್ತೆ ಇದು ಗೋಧಿದು ಉಂಟಲ್ಲ, ಇದನ್ನು ಎರಡು ಒಟ್ಟಿಗೆ ಮಾಡಿ ತೊಳೆದು ಎರಡು ಸಹ ಕುಕ್ಕರಲ್ಲಿ ಹಾಕಿ ಬೇಯಿಸಬೇಕು. ಆಲ್ರೆಡಿ ನಾನು ಇದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸಿ ತಂದಿದ್ದೇನೆ. ನೀವು ರೆಡಿ ಮಾಡಿಯೇ ತಂದಿದ್ದೀರಾ? ಹೌದು ಹೌದು. ಇದನ್ನು ಇದರಲ್ಲಿ ಹಾಕುವ. ಗೋಧಿ ಕಡಿ ಮತ್ತು ಬೇಳೆ ಎಲ್ಲ? ಬೇಳೆ ಎರಡನ್ನು ಒಟ್ಟಿಗೆ ಕುಕ್ಕರಲ್ಲಿ ಬೇಯಿಸೋದು. ಮತ್ತೆ ಇದನ್ನು ಸ್ವಲ್ಪ ಬಿಸಿ ಮಾಡಬೇಕು. ಓಕೆ, ನೀವು ರೆಡಿ ಮಾಡಿ ಟೈಮ್ ತಗೊಳ್ಳಲ್ಲ. ಇಲ್ದಿದ್ರೆ ಅದು ಕುಕ್ಕರಲ್ಲಿ ಹಾಕಿ ಅದು ಕುಕ್ಕರ್ ತಣ್ಣಗಾಗಿ ಆವಾಗ ತುಂಬಾ ಲೇಟ್ ಆಗ್ತದಲ್ಲ. ಈಗ ಇದಕ್ಕೆ ಬೆಲ್ಲ ಹಾಕ್ತಿದ್ದೀರಲ್ಲ? ಓಕೆ, ಒಂದು ಕಪ್ಪಿನಷ್ಟು ಬೆಲ್ಲ ಅಲ್ಲ? ಒಂದು ಕಪ್ಪಿನಷ್ಟು ಬೆಲ್ಲ. ಮತ್ತೆ ಸ್ವಲ್ಪ ಇದಕ್ಕೆ ಕಲರ್ ಬರ್ಲಿಕ್ಕೆ, ಅಂದ್ರೆ ಶುಗರ್ ಮತ್ತೆ ಇದು ಹಾಕಿದ್ರೆ ಬೇರೆ ಕಲರ್ ಬರ್ತದೆ. ಅದು ಮಿಕ್ಸ್ ಮಾಡಿದ್ರೆ ಕಲರ್ ಚೇಂಜ್ ಆಗುತ್ತೆ. ಬೆಲ್ಲದ್ದೇ ಕಲರ್ ಬರಲ್ಲ, ಸ್ವಲ್ಪ ಲೈಟ್ ಕಲರ್ ಬರುತ್ತೆ. ಅದಕ್ಕೆ ಸ್ವಲ್ಪ ಶುಗರ್ ಸ್ವಲ್ಪ ಹಾಕಬೇಕು. ನಿಮ್ಮ ಏನು GSB ಅದರಲ್ಲಿ ಇದು ಏನು ಟ್ರೆಡಿಷನ್ ಸ್ಪೆಷಲ್ ಇದು ನಮ್ಮ ಇದರಲ್ಲಿ ಷಷ್ಠಿ ಅಂತ ಬರುತ್ತೆ, ಆವಾಗ ಇದು ಮಾಡಲೇಬೇಕು. ಈ ತರ ಕಿಚಡಿ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತೇವೆ ನಾವು. ಅಂದ್ರೆ ಇದು ದೇವರಿಗೆ ನೈವೇದ್ಯ ಕೂಡ ಮಾಡ್ತೇವೆ. ಹೇಳಿ ಮ್ಯಾಮ್, ನಿಮ್ಮ GSB ಅದರಲ್ಲೆಲ್ಲ ಕಾರ್ಯಕ್ರಮಗಳೆಲ್ಲ ಆಗ್ತಾ ಇರುತ್ತೆ. ನೀವೇನು ಸ್ಪೆಷಲ್ ಆಗಿ ಅಡುಗೆ ಬಿಟ್ಟು ಬೇರೆ ಏನೆಲ್ಲ ಕಾರ್ಯಕ್ರಮ ಅಥವಾ ಏನೋ ಭಾಗವಹಿಸುದು ಆ ಥರ ಏನೋ ಉಂಟಾ? ಓಕೆ, ಮನೆಯಲ್ಲೇ ಇರ್ತೇವೆ. ದೇವಸ್ಥಾನಕ್ಕೆ ಹೋಗ್ತೇವೆ, ದೇವರಿಗೆ ಕೈ ಮುಗಿದು ಬರ್ತೇವೆ ಅಷ್ಟೇ, ಬೇರೆ ಏನಿಲ್ಲ. ಇದು ಕುದಿತಾ ಇದೆ, ಆವಾಗ ನಾನು ಇಲ್ಲೇ ಬಾಳೆಹಣ್ಣು ತುಂಡು ಮಾಡಿ ಅದಕ್ಕೆ ಹಾಕ್ಲಿಕ್ಕೆ. ಹೌದು, ಬಾಳೆಹಣ್ಣು ಕೂಡ ರೆಡಿ ಮಾಡಿ ಇಡ್ತೇನೆ.
ಈ ಥರ ಇದಕ್ಕೆ ಅಂದರೆ ಬಾಳೆಹಣ್ಣೆಲ್ಲ ಹಾಕೋದು ಒಂದು ಅಂದರೆ ತುಂಬ ರುಚಿ ಕೊಡುತ್ತೆ ಇದಕ್ಕೆ. ಕದಳಿ ಬಾಳೆಹಣ್ಣಲ್ಲ? ಹೌದು, ಕದಳಿ ಬಾಳೆ. ನಾರ್ಮಲ್ ಆಗಿ ಬಾಳೆಹಣ್ಣನ್ನ ಈ ಪ್ರಸಾದ ಕೊಡ್ತಾರಲ್ಲ ಹಾಲಿದ್ದು, ಆ ಥರದಕ್ಕೆಲ್ಲ ತಿಂತೀವಿ ಚೌತಿ ಟೈಮಲ್ಲೆಲ್ಲ. ಹೌದು ಹೌದು ಹೌದು. ಆದರೆ ಈ ಥರ ಕಿಚಡಿ ಕೂಡ ಹಾಕ್ತಾರಲ್ಲ? ಹಾಕ್ತಾರೆ. ಇದು ಕುದಿ ಬಂದಾಯ್ತು. ಈಗ ಸಿಮ್ ಮಾಡಿದ್ದೇನೆ. ಇದಕ್ಕೆ ಈಗ ತೆಂಗಿನಕಾಯಿ ತುರಿದು ಹಾಕ್ಬೇಕು. ಒಂದು ಕಪ್ಪು ತೆಂಗಿನ ತುರಿ. ಉಪ್ಪು ಏನು ಮಿಕ್ಸ್ ಮಾಡಲಿಲ್ಲ? ಇಲ್ಲ, ಬೆಲ್ಲ ಇಲ್ಲ, ಬೆಲ್ಲನೇ. ಉಪ್ಪು ಹಾಕ್ಲಿಕ್ಕಿಲ್ಲ ಇದೆ. ರುಚಿ ಕೂಡ ಹಾಕ್ಲಿಕ್ಕಿಲ್ಲ. ಮನೆಯಲ್ಲೆಲ್ಲ ನೀವೇ ಅಡುಗೆ ಮಾಡೋದಾ ಹೇಗೆ? ಹೌದು, ನಾನೇ. ಎಷ್ಟು ಜನ ಇದ್ದೀರಾ ಮನೆಯಲ್ಲಿ? ಇಬ್ರು ಇದ್ದೀರಾ? ನಾನು ನನ್ನ ಯಜಮಾನ್ರು. ಅವ್ರೇನು ಹೆಲ್ಪ್ ಮಾಡೋದು? ಇದು ಹಾಕ್ತೇನೆ. ಓಕೆ. ಅವರು ಅಡುಗೆಗೆಲ್ಲ ಹೆಲ್ಪ್ ಮಾಡೋದು ಆ ಥರ ಎಲ್ಲ? ಇಲ್ಲ. ನಿಮ್ಮದೇ ಅಡುಗೆ ಎಲ್ಲ? ಹೌದು. ಗೋಡಂಬಿ ಹೀಗೆ? ಗೋಡಂಬಿ ಅದು ತುಪ್ಪದಲ್ಲಿ ಹುರಿದು ಹಾಕಬೇಕು. ಏಲಕ್ಕಿ ಹುಡಿ. ಏಲಕ್ಕಿ ಅಲ್ಲ? ಓಕೆ. ಪರಿಮಳಕ್ಕೆ ಏಲಕ್ಕಿ ಬಿದ್ದಾಗಲೇ ಕಿಚಡಿ ಪರಿಮಳವೇ ಚೇಂಜ್ ಆಯಿತು? ಪರಿಮಳವೇ ಚೇಂಜ್ ಆಯಿತು. ಬಾಳೆಹಣ್ಣು ಲಾಸ್ಟಿಗೆ ಹಾಕುದಾ ಹೇಗೆ? ಅದು ಬೌಲಲ್ಲಿ ಹಾಕಿ ಅದರ ಮೇಲೆ ಶೋಗೆ. ಓಕೆ ಓಕೆ, ಆ ಥರಕ್ಕೆಲ್ಲ. ಓಕೆ, ಈಗ ಆಲ್ಮೋಸ್ಟ್ ರೆಡಿ ಆಯ್ತಾ? ಆಯಿತು. ಓಕೆ, ಇವಾಗ ಒಗ್ಗರಣೆ ಟೈಪಲ್ಲೇ ಹಾಕಬೇಕಲ್ಲ? ಇದು ಒಗ್ಗರಣೆ ಬೆಂಕಿ ಉಂಟಲ್ಲ? ಓಕೆ. ಸ್ಪೂನ್ ಗೋಡಂಬಿಯನ್ನು ಈ ಥರ ತುಪ್ಪದಲ್ಲಿ ಮಾಡಿದ್ರೆ ಗಮ್ಮತ್ತು ಬರುತ್ತೆ. ದ್ರಾಕ್ಷಿ ಆವಾಗಲೇ ಇದಕ್ಕೂ ಕೂಡ ಹಾಕಿದ್ರ? ಹೌದು, ಅದಕ್ಕೆ ಹಾಕಿದ್ದೇನೆ. ಸ್ವಲ್ಪ ಇದಕ್ಕೆ ಹುರಿದು ಹಾಕೋದು. ಓಕೆ, ಹಚ್ಬೇಕಾ? ಬೇಕಂತಿಲ್ಲಲ್ಲ. ರೆಡಿ, ಕಿಚಡಿ ಅಂತೂ ರೆಡಿ ಆಯ್ತಲ್ಲ? ಇನ್ನು ಸರ್ವಿಂಗ್ ಬೌಲಲ್ಲಿ ಹಾಕಬೇಕು. ಓಕೆ ಓಕೆ, ಈಗ ಸರ್ವ್ ಮಾಡುವ ಟೈಮ್ ಅಲ್ಲ? ಗೋಡಂಬಿ ಎಲ್ಲ ಹಾಗೆ ಕಾಣ್ತಾ ಉಂಟು ಮೇಲ್ಗಡೆ. ಬಿಸಿ ಬಿಸಿ ಗೋಧಿದು ಕಿಚಡಿ ರೆಡಿ ಆಗಿದೆ. ಓಕೆ, ಬಿಸಿ ಬಿಸಿಯಾದಂತಹ ಕಿಚಡಿ, ಗೋಧಿ ಕಿಚಡಿ ರೆಡಿ ಆಗಿದೆಲ್ಲ. ಅದ್ರ ಮೇಲೆ ಹಾಗೆ ಬಾಳೆಹಣ್ಣೆಲ್ಲ ಇಟ್ಟಿದ್ದು ಸ್ಪೂನಲ್ಲಿ ಹಾಗೆ ತಗೊಂಡು ಒಂದೇ ಬಾಳೆಹಣ್ಣು ತಗೊಂಡು ಖಾಲಿ ಮಾಡುವುದಲ್ಲ? ಓಕೆ, ಟೇಸ್ಟ್ ನೋಡುವಾಗಾದ್ರೆ. ಓಕೆ ಮ್ಯಾಮ್, ಸಖತ್ತಾಗಿರುವಂತಹ ಕಿಚಡಿ, ಗೋಧಿ ಕಿಚಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊ. ಸ್ವೀಟ್ ಕಿಚಡಿ ತಯಾರಿಸುವ ವಿಧಾನ: ಮೊದಲು ಹುರಿದ ಕಡಲೆಬೇಳೆ ಹಾಗೂ ಗೋಧಿ ಕಡಿಯನ್ನು ಬೇಯಿಸಿಟ್ಟುಕೊಳ್ಳಿ. ನಂತರ ರುಚಿಗೆ ಅನುಸಾರವಾಗಿ ಬೆಲ್ಲ ಹಾಗೂ ಸಕ್ಕರೆ ಹಾಕಿ ಬೇಯಿಸಿ. ಬೆಲ್ಲ ಕರಗಿದ ನಂತರ ತೆಂಗಿನ ತುರಿ, ಒಣ ದ್ರಾಕ್ಷಿ, ಏಲಕ್ಕಿ ಪುಡಿ, ತುಪ್ಪದಲ್ಲಿ ಹುರಿದ ಗೋಡಂಬಿ ಹಾಕಿ ಮೇಲಿನಿಂದ ಬಾಳೆಹಣ್ಣು ಉದುರಿಸಿ ಸರ್ವ್ ಮಾಡಿ ಸ್ವೀಟ್ ಕಿಚಡಿ. ಓಕೆ, ಗೋಧಿ ಕಿಚಡಿ ಹೇಗೆ ಮಾಡೋದು ಅಂತ ನೋಡಿದಾರಲ್ಲ? ಈ ಥರ ಎಲ್ಲ ಮಾಡಿ ಕಿಚಡಿ ತಿಂದರೆ ಗಮ್ಮತ್ತಿರುತ್ತೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಶ್ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಟೆಕ್ನಿಕಾ ಹೋಮ್ ಅಪ್ಲೈನ್ಸಸ್, ಸತ್ಯನಾಥ್ ಟೋಸ್, ವಿಸ್ಮಯ ವಾಟರ್ ಪಾರ್ಕ್ ಕಂಡೂರು, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಎಸ್ ಮ್ಯಾಮ್, ಇವಾಗ ಏನು ಮಾಡ್ತಾರೆ ಹೇಳಿದ್ದು? ಇದು ಚಿಟ್ಟೆ ಎಲೆ ಅಂತ, ಕೇಸು ಇದು ಚಿಟ್ಟೆ ಎಲೆ ಅಂತ ಹೇಳ್ತೇವೆ ಇದಕ್ಕೆ. ಓಕೆ, ತೋಟದಲ್ಲೆಲ್ಲ ಸಿಗುತ್ತೆ. ಈ ತರದ್ದು ಚಿಟ್ಟೆ ಅಂದ್ರೆ ಈ ತರ ಏನು ಚಿಟ್ಟೆ ಚಿಟ್ಟೆ ಇರ್ತದಲ್ಲ ಇದ್ರ ಮೇಲೆ, ಅದೇ ಎಲೆ ಅದೇ ಎಲೆ ಆಗ್ಬೇಕು, ಬೇರೆ ಎಲೆ ಆಗ್ಲಿಕ್ಕಿಲ್ಲಲ್ಲ? ಓಕೆ, ಅದನ್ನ ಅದ್ರದ್ದು ಅದಕ್ಕೆ ಈ ಹಿಟ್ಟನ್ನು ಹಾಕಿ
ರೋಲ್ ಮಾಡಿ Okay. ಕಟ್ ಮಾಡಿ ಮತ್ತೆ ಫ್ರೈ ಮಾಡೋದು. ಓಕೆ, ಚಿಟ್ಟೆ ಎಲೆಯ ಪತ್ರೊಡೆ ಪುಡಿ. ಫಸ್ಟ್ ಎಂತ ಮಾಡುವ ಈಗ ಅದನ್ನು? ಫಸ್ಟ್ ನೋಡಿ ಹಾಂ, ಅಕ್ಕಿಯನ್ನು ನೆನೆ ಹಾಕಬೇಕು. ಓಕೆ. ನೆನೆ ಹಾಕಬೇಕು. ಇದು ಉದ್ದಿನ ದಾಳಿ ಇದೆಯಲ್ಲ, ಹಾಂ, ಉದ್ದಿದ್ದು. ಇದು ಮಾಡಿ ಹುರಿದು ಹುಡಿ ಮಿಕ್ಸಿಯಲ್ಲಿ ಹಾಕಿ ಹುಡಿ ಮಾಡಿ ಹೀಗೆ ಇಟ್ಕೊಳ್ಬೇಕು. ಓಕೆ. ಮತ್ತೆ ಮಿಕ್ಸಿಯಲ್ಲಿ ಮೆಣಸು ಮತ್ತೆ ಹುಳಿ ಮತ್ತೆ ಇದು ಇಂಗು ಉಪ್ಪು ಎಲ್ಲ ಹಾಕಿ ರುಬ್ಬಿ ಮತ್ತೆ ಅಕ್ಕಿ ಹಾಕಿ ಅದರೊಟ್ಟಿಗೆ ರುಬ್ಬಬೇಕು. ಓಕೆ, ಮೆಣಸು, ಇಂಗು, ಹುಳಿ ಉಪ್ಪು ಹಾಕಿ ಮತ್ತೆ ಅಕ್ಕಿ ಹಾಕಿ ನಯವಾಗಿ ರುಬ್ಬಬೇಕು. ನಯವಾಗಿ ರುಬ್ಬಿ ಆದ್ಮೇಲೆ ಅದು ಒಂದು ಬೌಲಲ್ಲಿ ತಗೊಂಡು. ಓಹೋ, ನೀವು ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿದ್ದು ಅಂದ್ರೆ ನೀವು ರೆಡಿ ಮಾಡಿ ತಂದಿದ್ದೇನೆ. ಬೌಲಲ್ಲಿ ಹಾಕಿ ಇದನ್ನು ಈ ಹಿಟ್ಟನ್ನು ಹಾಕಿ ಕಲಿಸಿ ಇಡ್ಬೇಕು. ಒಂದು 5-10 ನಿಮಿಷ ಕಲಿಸಿ ಇಡ್ಬೇಕಾಗ ಆವಾಗ ಇಷ್ಟು ಗಟ್ಟಿಯಾಗಿ ಬರ್ತದೆ ಅದು. ಓಕೆ, ಅಷ್ಟು ಹಾಕಿ ಮಿಕ್ಸ್ ಮಾಡಿದಾಗ ಈ ತರ ಬರುತ್ತದೆ. ಓಕೆ, ಇದನ್ನ ಇಲ್ಲಿ ಇಡ್ತೇನೆ. ಓಕೆ, ಅಷ್ಟು ಗಟ್ಟಿ ಬೇಕಾ ಅದು? ಹೇಗೆ ನೋಡ್ತೇನೆ, ಕೈ ಹಾಕಿ ನೋಡ್ಬೇಕು ಅದು. ಓಕೆ, ಓಕೆ, ಸಾಕಿದು, ಸಾಕು. ಹೀಗೆ ಮಾಡಿ. ಓಕೆ, ಇದರಲ್ಲಿ ಹೀಗೆ ಮಾಡಬೇಕು. ಓಹೋ, ಈ ತರ ಮಾಡಬೇಕು. ಅಂದ್ರೆ ನಾವೇನು ಪತ್ರೊಡೆಗೆ ಮಾಡ್ತೇವಲ್ಲ ಅದೇ ಟೈಪ್ ಮಾಡಬೇಕು. ಇದು ಕೆಸು ಏನು ತುರಿಸೋದಿಲ್ಲಲ್ಲ? ಇಲ್ಲ, ಇದು ತುರಿಸೋದಿಲ್ಲ, ಅದಕ್ಕೆ ಇದೇ ಬೇಕು. ಈ ತರ ಚಿಟ್ಟೆ ಎಲೆಯಲ್ಲಿ ತುರಿಸೋದಿಲ್ಲ. ಹಿಟ್ಟು ಜಾಸ್ತಿ ಹಾಕಿದಷ್ಟು ಒಳ್ಳೆಯದಂತಲ್ಲ? ಇಲ್ಲ, ಅಂದ್ರೆ ಅದು ಬಿಡ್ತದೆ. ಮತ್ತೆ ಹಿಟ್ಟು ಜಾಸ್ತಿ ಹಾಕಿದ್ರೆ ಬಿಡ್ತದೆ. ಜಾಸ್ತಿನೂ ಹಾಕಬಾರ್ದು, ಕಡಿಮೆನೂ ಹಾಕಬಾರ್ದು. ಆ ಥರ ಹಿಟ್ ಮಾಡ್ಕೊಂಡ್ರೆ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಯೂಸ್ ಮಾಡ್ಬೋದು. ಅದು ಫ್ರಿಜ್ ಅಲ್ಲಿ ಇಟ್ಟರೆ 4 ದಿನಸು ಏನಾಗಲ್ಲ. ಫ್ರೀಜಲ್ಲಿ ಇಟ್ಟರೆ ಆಯ್ತು. ಎಸ್ ಮ್ಯಾಮ್, ಮುಂದೆ ಇದು ರೆಡಿ ಆಗುವಾಗ ಆಯಿಲ್ ಬಿಸಿ ಮಾಡಿ ಇಡಿ, ಬಿಸಿ ಮಾಡ್ಲಿಕ್ಕೆ ಇಡಿ. ಹಾಗಾದ್ರೆ ಒಂದು ಬಣ್ಣಲ್ಲಿ ಇಡಬೇಕಲ್ಲ? ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ನಾವು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ, ಹೆಲ್ದಿ ಆಯಿಲ್. ಓಕೆ, ನಮ್ಮದು ಆಯಿಲ್ ಇಡುವಾಗ ನಿಮ್ಮದು ರೆಡಿ ಆಯ್ತಲ್ಲ? ಓಕೆ, ಇನ್ನು ಅದನ್ನು ಆ ಥರ ಕಟ್ ಮಾಡಬೇಕಲ್ಲ? ಓಕೆ, ಆ ಥರ ಡಿಪ್ ಮಾಡ್ಕೊಳ್ಬೇಕಾ? ಡಿಪ್ ಮಾಡ್ಕೊ. ಓಕೆ, ಅದು ನೀವು ಯಾವ್ದು ಹೇಳಿದ್ರು? ಕಡಲೆ ಹಿಟ್ಟು? ಅಕ್ಕಿ ಹಿಟ್ಟಲ್ಲ? ಅಕ್ಕಿ ಹಿಟ್ಟು. ಓಕೆ, ಆಯಿಲ್ ಅಂತೂ ಬಿಸಿ ಆಗ್ತಾ ಉಂಟು. ಬೇರೆ ಈ ಥರದ ಎಲೆಗಳಲ್ಲಿ ಏನಾದರೂ ಬೇರೆ ಟ್ರೈ ಮಾಡಿದ್ರಾ? ಇನ್ನೊಂದು ಉಂಟು, ಅದು ಮರ ಕೇಸು ಅಂತ ಬರ್ತದೆ. ಹೌದು, ಅದರಲ್ಲಿ ಸಹ ಹೀಗೆ ಮಾಡ್ತಾರಲ್ಲ? ಹೌದು, ಅದಂದ್ರೆ ಸ್ವಲ್ಪ ಎಣ್ಣೆ ಕುಡಿತದೆ ಅದು. ಮರಕೇಸು ಅಂದ್ರೆ ಮರದಲ್ಲಿ ಸಿಗುವಂತ ಕೇಸು. ಇದು ಎಣ್ಣೆ ಎಲ್ಲ ಕುಡಿಯೋದಿಲ್ಲ. ಇದು ಎಲ್ಲ ಟೈಮಲ್ಲಿ ಮಾಡ್ಬೋದಲ್ಲ? ಅಂದ್ರೆ ಈ ತರ ಎಲ್ಲ ಸಿಕ್ಕಿದಾಗ ಯಾವಾಗ ಸಿಕ್ಕೂ ಮಾಡ್ಬೋದು. ಸಂಜೆ ಹೊತ್ತಿಗೆಲ್ಲ ಟೀ ಜೊತೆಲ್ಲ ಸಿಕ್ಕಿದ್ರೆ? ಇಲ್ಲ, ಇದು ಜಾಸ್ತಿ ಊಟಕ್ಕೆ ಮಾಡುದು. ಊಟಕ್ಕೆ ಆಗ್ತದ? ಹೌದು. ಅಂದ್ರೆ ಸ್ನಾಕ್ಸ್ ಅಲ್ಲ, ಊಟ ಜೊತೆ ತಿನ್ನಿ, ಗಂಜಿ ಊಟಕ್ಕೆಲ್ಲ. ಹೌದು, ಅದಕ್ಕೆ. ಈಗ ನಾನ್ ವೆಜ್ ಪ್ರಿಯರ್ ಎಲ್ಲ ಹೇಗೆ ಮೀನು ಕಬಾಬ್ ಈ ತರ ತಿಂತಾರೆ, ವೆಜ್ನವರು ಈ ತರ ಮಾಡಿ ತಿಂತಾರೆ. ಓಕೆ, ಹಾಗಾದ್ರೆ ಇದು ಊಟಕ್ಕೆ ತಿನ್ನುವಂತ ಪದಾರ್ಥ. ಓಕೆ, ಇದು ಸ್ನಾಕ್ಸಿಗೆಲ್ಲ ತಿನ್ನಲ್ಲ. ನಾನು ಅನ್ಕೊಂಡೆ ಈ ಪೋಡಿ ಈರುಳ್ಳಿ ಬಜ್ಜಿ ಎಲ್ಲ ಮಾಡ್ತಾರಲ್ಲ? ಇಲ್ಲ, ಹಾಗಲ್ಲ. ಇದು ನಮ್ಮಲ್ಲೆಲ್ಲ ಇದೆಲ್ಲ ಫೇಮಸ್. ಹೌದಾ? ಈ ಥರದಲ್ಲ? ಮನೆಯಲ್ಲಿ ಫುಲ್ ವೆಜ್ ಅಲ್ಲ ನೀವು? ವೆಜ್ ಅಂತ ಹೇಳುವಾಗ ನೀವು ಹಾಗೆ ಅಂದ್ರೆ ನೀವು ನಾನ್ ವೆಜ್ ಅವರು ಏನ್ ಮಾಡ್ತಾರೆ ಅದಕ್ಕಿಂತ ಡಬಲ್ ಆಗಿ ನಾವು ಮಾಡ್ತೇವೆ. ಹೌದು. ಅಕ್ಕಿ ಹಿಟ್ಟು ಬಳಸಿದ ಕಾರಣ ಸ್ವಲ್ಪ ಕರ್ಮ ಅಂತ ಹೇಳ್ಬೋದು. ಕುರುಕುರು, ಇದು ಸಹ ಉದ್ದು, ಅದು ಸಹ ಇದಾಗ್ತದಲ್ಲ. ಅಡಿಯಾ? ಓಕೆ,
ಆಫ್ ಮಾಡ್ದಾ? ಎಸ್, ಇನ್ನು ಸರ್ವ್ ಮಾಡಿದರೆ ಆಯ್ತಲ್ಲ. ಬಿಸಿ ಬಿಸಿ ಉಂಟಲ್ಲ? ಬಿಸಿ ಬಿಸಿ ಉಂಟು. ಹೌದು. ಬಿಸಿ 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 ಚಿಟ್ಟೆ ಪನ್ನ ಪುಡಿ. ಚಿಟ್ಟೆ ಪನ್ನ ಪುಡಿ. ಓಕೆ, ಅಂದ್ರೆ ಪಾನ್ ಅಂದ್ರೆ ಎಲೆ. ನಿಮ್ಮ ಕೊಂಕಣಿಯಲ್ಲಿ ಪಾನ್ ಅಂದ್ರೆ ಎಲೆ, ಚಿಟ್ಟೆ ಪನ್ನ ಪುಡಿ. ಚಿಟ್ಟೆ ಪನ್ನ ಪುಡಿ ಅಲ್ಲ, ಸಾಕಾಗಿ ಉಂಟು. ಈ ತರದ ಚಿಟ್ಟೆ ಪನ್ನ ಪುಡಿ ಸಿಕ್ಕಿದ್ರೆ ಊಟದ ಜೊತೆ ಗಮ್ಮತ್. ಓಕೆ, ಟೇಸ್ಟ್ ನೋಡುವಾಗದ್ರೆ. ಓಕೆ ಓಕೆ, ಸಾಕಾಗಿರುವಂತಹ ಚಿಟ್ಟೆ ಪನ್ನ ಪುಡಿ ಅಂದ್ರೆ ಚಿಟ್ಟೆ ಎಲೆಯ ಪುಡಿ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಇದನ್ನ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನ ಹೇಗೆ ಮಾಡೋದು ಅಂತ ನೋಡ್ತೀನಿ. ಚಿಟ್ಟೆ ಕೆಸುವಿನ ಎಲೆಯ ಪೋಡಿ ತಯಾರಿಸುವ ವಿಧಾನ. ಮೊದಲು ಹುರಿದ ಉದ್ದಿನ ಕಾಳನ್ನು ಹಾಗೂ ಹುರಿದ ಒಣಮೆಣಸು, ಹುಣಸೆ ಹುಳಿ, ಹಿಂಗು, ಉಪ್ಪು, ಬೆಳ್ತಿಗೆ ಅಕ್ಕಿಯನ್ನು ನುಣ್ಣಗೆ ಗಟ್ಟಿಯಾಗಿ ರುಬ್ಬಿಟ್ಟುಕೊಳ್ಳಿ. ನಂತರ ಕೆಸುವಿನ ಎಲೆಯ ಹಿಂಭಾಗದಲ್ಲಿ ರುಬ್ಬಿದ ಹಿಟ್ಟನ್ನು ಸವರಿಕೊಳ್ಳಿ. ಇದೇ ರೀತಿ ಒಂದರ ಮೇಲೊಂದು ಇಟ್ಟು ಹಿಟ್ಟನ್ನು ಹರಡಿ ಸುರುಳಿ ಸುತ್ತಿಕೊಳ್ಳಿ. ಬಳಿಕ ಚಿಕ್ಕ ತುಂಡುಗಳನ್ನು ಮಾಡಿ ಅಕ್ಕಿ ಹಿಟ್ಟಿನಲ್ಲಿ ಹೊರಳಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಗರಿಗರಿಯಾದ ಚಿಟ್ಟೆ ಕೆಸುವಿನ ಎಲೆಯ ಪೋಡಿ ತಯಾರು. ಎಸ್ ಮ್ಯಾಮ್, 2 ಅಡುಗೆ ರೆಡಿ ಆಯಿತು. ಇನ್ನು ಜಾಸ್ತಿ ಮಾತಾಡಲಿಕ್ಕಿಲ್ಲ, ಟೇಸ್ಟ್ ನೋಡಲಿಕ್ಕೆ ಬಾಕಿ ಅಲ್ಲ. ಯಾವುದನ್ನು ಟೇಸ್ಟ್ ನೋಡೋ ಫಸ್ಟಿಗೆ? ಖಾರ ನೋಡಿ, ಮತ್ತೆ ಸ್ವೀಟ್ ತಿನ್ನಿ. ಮತ್ತೆ ಸ್ವೀಟ್ ನೋಡುವಲ್ಲ. ಓಕೆ, ಚಿಟ್ಟೆ ಎಲೆಯ ಪುಡಿ ಅಲ್ಲ. ಓಕೆ, ತಗೊಳ್ಳಿ ನೀವು ಕೂಡ. ನಾವು ತಿಂತೇವೆ. ಸಾಗೋದುಂಟು. ಇದು ಊಟಕ್ಕೆ ಪಕ್ಕ ಮ್ಯಾಚಿಂಗ್ ಅಲ್ಲ, ಗೊತ್ತೇ ಆಗಲ್ಲ ನಮಗೆ. ಈಗ ನಾನು ಅಂದ್ಕೊಂಡೆ ಈಗ ಚಿಟ್ಟೆ ಎಲೆ ಅಂತ ಹೇಳುವಾಗ ಕೆಸು ಅಂತ ಅಂದಾಗ ಸ್ವಲ್ಪ ಖಾರ ಬರುತ್ತೆ ಅಂತ. ಆಕ್ಚುಲಿ ಇದು ಅಷ್ಟು ಖಾರ ಬರುವುದಿಲ್ಲ, ಊಟಕ್ಕೆ ಹೇಳಿ ಮಾಡಿಸೋದಲ್ಲ. ಓಕೆ, ಇದಂತೂ ನಾವು ಮಧ್ಯಾಹ್ನದ ಊಟಕ್ಕೆ ಗಮ್ಮತ್ತು ತಿನ್ನುವ. ಇವಾಗ ಸ್ವೀಟ್ ಅಲ್ಲ. ಓಕೆ, ಇದು ಏನು ಹೇಳಿದ್ರೆ ನೀವು ಇದಕ್ಕೆ? ಕಿಚಡಿ. ಗೋಧಿ ಕಣಿ ಕಿಚಡಿ ಅಲ್ಲ. ತಗೊಳ್ಳಿ ನೀವು ಕೂಡ. ಈ ಥರ ಮೇಲೆಯಿಂದ ಬನಾನೆಲ್ಲ ಹಾಕಿ ತಿನ್ಬೇಕಲ್ಲ. ಆಹಾ, ಇದಂತೂ ಸಾಕಾಗುಂಟು. ಇದು ಪಕ್ಕಾ ಮ್ಯಾಚಿಂಗ್. ಅಂದ್ರೆ ಈಗ ಏನು ನೀವು ಪ್ರಸಾದಕ್ಕೆಲ್ಲ ಕೊಡ್ತೇವೆ ಅಂತ ಹೇಳಿದ್ರೆ ಅದೇ ಟೇಸ್ಟ್ ಮಾಡುತ್ತೆ. ನಮಗೆ ಅನ್ಕೊಳ್ತೇವೆ ಈ ತರ ಪ್ರಸಾದ ಎಲ್ಲ ಏನು ದೇವಸ್ಥಾನದಲ್ಲೆಲ್ಲ ಕೊಡುವಾಗ ಗಮ್ಮತ್ತಿರುತ್ತೆ ನೋಡಿ, ಹೇಗೆ ಮಾಡ್ತಾರೆ ಅದೇ ಟೇಸ್ಟ್ ಬಂದು ಸಾಕಾಗಿದೆ. ಅದ್ರ ಮೇಲೆ ಬನಾನ ಎಲ್ಲ ಹಾಕಿದ್ರೆ ಇನ್ನು ಚೆನ್ನಾಗಿರುತ್ತೆ. ಹೇಗೆ ಅನ್ನಿಸ್ತು ನಮ್ಮ ಈ ಒಂದು ಸೌರಿಚಿ ಅಡಿಯಲ್ಲಿ 2 ಡಿಶ್ ಹೇಳಿಕೊಟ್ಟಿದ್ದಕ್ಕೆ? ಖುಷಿ ಆಯ್ತು. ಓಕೆ, ನಮಗೂ ಕೂಡ ಅಂದ್ರೆ ಈ ತರದ್ದು ನಿಮ್ಮ ಏನು ಕೊಂಕಣಿಯ ಡಿಶ್ಗಳನ್ನು 2 ಹೇಳಿಕೊಟ್ಟಿದ್ದಕ್ಕೆ ನಮಗೂ ಕೂಡ ತುಂಬ ಖುಷಿ ಆಯಿತು. ಹಾಗಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಿಮಗೆ 2 ಡಿಶ್ ಹೇಳಿಕೊಟ್ಟಿದ್ದಕ್ಕೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ಸುಜಾತಾ ಹೆಗ್ಡೆ ಮ್ಯಾಮ್ ಸಾಕಾಗಿರುವಂತಹ ಚಿಟ್ಟೆ ಪನ್ನ ಪೋಡಿ ಮತ್ತು ಏನು ಗೋಧಿ ಕಣಿಯ ಕಿಚಡಿ 2 ಕೂಡ ಸಾಕಾಗಿತ್ತು. ಗೋಧಿ ಕಣಿಯ ಕಿಚಡಿ ಅಂತೂ ನೀವು ಮನೆಯಲ್ಲಿ ಮಾಡಲೇಬೇಕು, ಯಾಕಂತ ಹೇಳಿದರೆ ಸ್ವೀಟ್ ಆಗಿ ಸಾಕಾಗಿತ್ತು. ಅದೇ ಥರ ಏನು ಚಿಟ್ಟೆ ಪನ್ನ ಪೋಡಿ ಕೂಡ ಸಾಕಾಗಿತ್ತು. ನೀವು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿ ನಡೆಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.